ಪ್ರತಿ ವರ್ಷ ರಜೆಯಲ್ಲಿ ಏನಾದರೊಂದು ಕೆಲಸಕ್ಕೆ ಹೋಗಿ ಶಿಕ್ಷಣಕ್ಕೆ ಹಣ ಹೊಂದಿಸುತ್ತಿದ್ದ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಮಧ್ಯೆ ಮಂಗಳೂರಿನ ಕೆಲವು ವಿದ್ಯಾರ್ಥಿಗಳು ನೇರಳೆ ಹಣ್ಣು ಮಾರಾಟ ಮಾಡುವ ಕೆಲಸಕ್ಕಿಳಿದಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋವಿಡ್ ಎರಡನೆಯಲ್ಲಿ ಜನರ ಮೇಲೆ ತೀವ್ರ ಪ್ರಮಾಣದಲ್ಲಿ ಪರಿಣಾಮ ಬೀರಿತ್ತು. ಜಿಲ್ಲೆಯಲ್ಲಿ ಅದೆಷ್ಟೋ ಮಂದಿ ಉದ್ಯೋಗ ಕಳೆದುಕೊಂಡು ದಿಕ್ಕು ತೋಚದಂತಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಕೂಡ ಹೊರತಲ್ಲ. ಕಾಲೇಜು ಸಮಯದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಮನೆಯ ಜವಾಬ್ದಾರಿ ಹೊತ್ತು ಪಾರ್ಟ್ ಟೈಮ್ ಮೂಲಕ ಜೀವನೋಪಾಯ ಕಂಡುಕೊಳ್ತಿದ್ರು. ಅಂತಹ ವಿದ್ಯಾರ್ಥಿಗಳಿಗೂ ಲಾಕ್ಡೌನ್ ತೀವ್ರತರದಲ್ಲಿ ಪರಿಣಾಮ ಬೀರಿತ್ತು. ಕಾಲೇಜಿಲ್ಲ, ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲದೆ ಸಂಕಷ್ಟದಲ್ಲಿದ್ದ ವಿದ್ಯಾರ್ಥಿಗಳು ಒಂದಾಗಿ ಏನಾದರೂ ಉದ್ಯೋಗ ಮಾಡಬೇಕೆಂದು ಛಲ ಹೊಂದಿದ್ದ ಸಮಯದಲ್ಲೇ ಅವರ ಬೆನ್ನಿಗೆ ನಿಂತಿದ್ದು ನಗರದ ಉದ್ಯಮಿ ಸತೀಶ್ ಪ್ರಭು, ಟ್ಯಾಕ್ಸಿ ಚಾಲಕ ರಾಘು ಬೋಳೂರವರು. ಹೌದು, ಪ್ರತಿ ವರ್ಷ ರಜೆಯಲ್ಲಿ ಏನಾದ್ರೊಂದು ಕೆಲಸಕ್ಕೆ ಹೋಗಿ ಶಿಕ್ಷಣಕ್ಕೆ ಹಣ ಹೊಂದಿಸುತ್ತಿದ್ದ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಮಧ್ಯೆ ಮಂಗಳೂರಿನ ಕೆಲವು ವಿದ್ಯಾರ್ಥಿಗಳು ನೇರಳೆ ಹಣ್ಣು ಮಾರಾಟ ಮಾಡುವ ಕೆಲಸಕ್ಕಿಳಿದಿದ್ದಾರೆ. ಮಂಗಳೂರಿನ ಲೇಡಿ ಹಿಲ್, ಉರ್ವಷ್ಟೂರ್, ಟಿಎಂಎಫ್ಐ ಸಭಾಂಗಣದ ಬಳಿ ವಿದ್ಯಾರ್ಥಿಗಳೇ ಬೀದಿ ಬದಿ ನಿಂತು ನೇರಳೆ ಹಣ್ಣನ್ನ ಮಾರುತ್ತಿರುವ ದೃಶ್ಯಗಳು ಕಾಣಸಿಗುತ್ತವೆ. ಸುಡು ಬಿಸಿಲಿನಲ್ಲಿ ಸುರಿಯುವ ಮಳೆಯ ಮಧ್ಯೆ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಜಂಬೂ ನೇರಳೆ ಮಾರಾಟ ಮಾಡಿ ಅದರಿಂದ ಬಂದ ಅಲ್ಪ ಸ್ವಲ್ಪ ಹಣದಿಂದ ಜೀವನೋಪಾಯ ಕಂಡುಕೊಂಡಿದ್ದಾರೆ. ಮಂಗಳೂರಿನ ಉದ್ಯಮಿ ಸತೀಶ್ ಪ್ರಭು, ಟ್ಯಾಕ್ಸಿ ಚಾಲಕ ರಾಘು ಬೋಳೂರವರು 22 ವಿದ್ಯಾರ್ಥಿಗಳ ತಂಡಕ್ಕೆ ಬೆಳಗಾಂನಿಂದ ಈ ಋತುವಿನಲ್ಲಿ ಬರುವ ಹೈಬ್ರಿಡ್ ಜಂಬೂ ನೇರಳೆ ನೀಡಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡಿ ಅದರಿಂದ ತಮ್ಮ ಕುಟುಂಬ ನಡೆಸುವಂತೆ ಸೂಚಿಸಿದ್ರು. ಅದರಂತೆ ನಗರದ ವಿವಿಧ ಮುಖ್ಯ ರಸ್ತೆಗಳ ಬದಿ ತಳ್ಳುಗಾಡಿ ಮತ್ತು ಬುಟ್ಟಿ ಹಿಡಿದು 24 ವಿದ್ಯಾರ್ಥಿಗಳು ವ್ಯಾಪಾರ ಆರಂಭಿಸಿದೆವು ಅಂತಾರೆ ವಿದ್ಯಾರ್ಥಿ ಸಂದೀಪ್. ನಮಗೆ ತುಂಬ ಕಷ್ಟ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ನಾವೇ ನೋಡಬೇಕು. ಕೆಲವೆಲ್ಲ ಅಂದರೆ ಅದರ ಬ್ಯಾಕ್ ಬೋನ್ ಎಲ್ಲ ಇಲ್ಲ, ಅದು ಕಷ್ಟ. ಹಾಗೆ ನಮ್ಮ ಫ್ರೆಂಡ್ಸ್ ಅಂದರೆ ನನ್ನದೊಂದು 24 ಜನ ಫ್ರೆಂಡ್ಸ್ ಇದ್ದಾರೆ ಒಟ್ಟಿಗೆ ಎಲ್ಲರೂ. ಹಾಗೆ ಅವರೆಲ್ಲ ಮನೇಲಿ ಕೂತ್ಕೊಂಡಿರುವಾಗ ಅವರು ಕೇಳ್ತಿದ್ರು ಏನಾದರೂ ಇಲ್ಲ, ಕ್ಯಾಟ್ರಿಂಗ್ ಎಲ್ಲ ಉಂಟು, ಕ್ಯಾಟ್ರಿಂಗ್ಸ್ ಇರಲಿಲ್ಲ. ಹಾಗೆ ಡೆಕೋರೇಷನ್ಸ್ ಇರಲಿಲ್ಲ. ಹಾಗೆ ನಮ್ಮ ಅಂದರೆ ನಮ್ಮ ದನಿ ಇದ್ದಾರೆ ಸತೀಶ್ ಪ್ರಭು ಅಂತ. ಸತೀಶ್ ಪ್ರಭು ದನಿ ಅಂದರೆ ಅವರ ಹತ್ರ ಅವ್ರು ಮಾತಾಡಿದ್ವಿ ನಾವು ಒಂದು ಫುಡ್ಸ್ ವಿಷಯದಲ್ಲಿ. ಆಗ ಅವರು ಫುಡ್ಸ್ ವಿಷಯದಲ್ಲಿ ಹೇಳುವಾಗ ಈ ಸತಿ ಜಾಂಬೂಳ ಅಂತ ಬರ್ತದೆ ಈ ತಿಂಗಳಲ್ಲಿ, ಹಾಗೆ ನೀವು ಅಂದರೆ ಅಲ್ಲಲ್ಲಿ ವ್ಯಾಪಾರ ಮಾಡ್ತೀರಾದ್ರೆ ನಾನು ತರಿಸ್ತಾರೆ ಅವರು ಯಾವಾಗ ವರ್ಷ. ಆದರೆ ಈ ವರ್ಷ ನಾವು ಎಲ್ಲ ಮಕ್ಕಳಿದ್ವಲ್ಲ, ಹಾಗೆ ಅವರು ಒಳ್ಳೆ ಸಪೋರ್ಟ್ ಕೊಟ್ಟರು ನಮಗೆ. ಸಪೋರ್ಟ್ ಆ ವಿಷಯದಲ್ಲಿ ಅಂದರೆ ನಮ್ಗೆ ಇನ್ನೊಬ್ಬರು ರಾಘವೇಂದ್ರ ಸೇಟ್ ಅಂತ ಇದ್ದಾರೆ ಬೋಳೂರು, ಅವರು ಸಹ ಅಂದರೆ ಟ್ರಿಪ್ಪೆಲ್ಲ ಮಾಡ್ತಿದ್ರು ಇನ್ನೂ ಅಂದರೆ ಕ್ಯಾಬ್. ಹಾಗೆ ಅವರಿಗೆ ಸಹ ತುಂಬ ಈಗ ಲಾಸ್ ಅಂದರೆ ಏನಿಲ್ಲ ಅಲ್ಲ ಈಗ ಟ್ರಿಪ್ಪೆಲ್ಲ. ಹಾಗೆ ಅವರು ಸಹ ತಗೊಂಡು ಅವರ ಹಂತದಲ್ಲಿ ನಾವಿದ್ದೆ ಅಂದರೆ ಸತೀಶ್ ಬಾಬು ಅವರ ಮೇನ್ ನಮ್ಮದು, ಅವರಿಂದ ನಾವು ತಗೊಳ್ತೇವೆ. ಮಂಗಳೂರಿನ ಸತೀಶ್ ಪ್ರಭು ಎಂಬುವರು ವಿದ್ಯಾರ್ಥಿಗಳಿಗೆ ಗೋವಾ, ಆಂಧ್ರ ರಾಜ್ಯದ ಬೆಳಗಾವಿ ಮತ್ತಿತರ ಕಡೆಯಿಂದ ನೇರಳೆ ಹಣ್ಣು ತರಿಸಿಕೊಡುತ್ತಿದ್ದಾರೆ. ವಿದ್ಯಾರ್ಥಿಗಳು ರಾಘು ಬೋಳೂರು ಎಂಬುವರ ಬಳಿ ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ರು. ದಿನವಿಡೀ ದುಡಿಯುವುದಾದ್ರೆ ಹಣ್ಣು ತರಿಸಿಕೊಡುವುದಾಗಿ ತಿಳಿಸಿದ್ದ. ಅದರಂತೆ ಪ್ರಸ್ತುತ ಉತ್ತಮವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಆದರೆ ಇದೀಗ ಕೆಜಿ 200 ರೂಪಾಯಿ ಆಗಿದೆ. ಮಾತ್ರವಲ್ಲ, ಬೇಡಿಕೆ ಕೂಡ ಕಡಿಮೆಯಾಗಿದೆ. ಲಾಕ್ಡೌನ್ ವೇಳೆಗೆ ಬೆಳಿಗ್ಗೆ ಬೇಗ ಬಂದು ಮಧ್ಯಾಹ್ನ ಮನೆ ಸೇರುತ್ತಿದ್ರು. ಇದೀಗ ಸಂಜೆವರೆಗೂ ವ್ಯಾಪಾರದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ. ಪ್ರಾಬ್ಲಮ್ ಇತ್ತು ನನಗೆ, ಆರ್ಥಿಕ ಸಮಸ್ಯೆ, ಕೆಲವು ಜೋಕ್ಲಿಗೆ ಬೇಲೆ ಇದ್ದ ಅಂದರೆ ಮಾತ ಬಂಗಡಿತ್ತು. ಅವಾಗ ರಾಘವೇಂದ್ರ ಶೇಟ್ ಬಂದ ದೋಸ್ತಿಲ್ಲ ಆರ್ದ ನಮ್ಮ ಸಂದೀಪ್ ಮತ್ತು 2-3 ಜವನೇರು ಬರ್ತದೆ ಬೇಲೆ ದಾನ್ಲು ಉಂಡು ಅನ್ಕೊಂಡೆ. ಈಗ ಏನು ಪಂಡೆ ಫುಡ್ ಸುಮಾರಿನ ಬೇಲೆ ಉಂಡು, ಬರ್ಸ ಬರಡು ದೊಂಬು ಬರಡು ಆಂಡೆಡ್ದು ರಾತ್ರಿ ಮುಟ್ಟ ಬೆನುಡು ಆಪುಂಡ ಬೆಣ್ಪುಂಡ ಅಂಚಿನ ನಿಕ್ಲಿಗೆ ಆತು ತಾಕತ್ತುಂಡು ಅಂದ್ಪಂಡ ಬಲೆ ಬಂಡೆ ಭತ್ತ ಬೆಣಿಯ ಒಂಜಿ ತಿಂಗಳು ಪೊರ್ಲು ಒಂದೆರಡು ತಿಂಗಳು ಅಂಡೆ ಪೊರ್ಲು ನೇರಳೆ ಪರಂದು ಮಾರಂದುಲ್ಲೇರು ನೇರಳೆ ಪರಂದು ಪಂಡು ಎಂಚ ಪಂಡು ನಮ್ಮಕ್ಲ ದೇವರು ಒಂಜಿ ಕಡ್ಪೊಂದುಲ್ಲೇರು ನಮ್ಮ ಒಂಜಿ ಪ್ರೊಕ್ಯೂರ್ ಮಲ್ಪನಾಕ್ಲು. ಸೊ ನಮ್ಮಲ್ಲ ಒಂದು 2-3-4 ಸ್ಟೇಟ್ ಹಿಡಿದು ಬರೋದುಂಡು, ಗೋವಾ, ತಮಿಳ್ನಾಡು, ಮಹಾರಾಷ್ಟ್ರ, ಆಂಧ್ರ ಮುತ್ತ ತರ್ಪ ಒಂದುಲ್ಲ ಮಾತೆಲ್ಲ ಬಂಗ ಬತ್ತಂಡ ಆಪುಂಡು ಒಂದು ಬಟ್ ಜವನೇರ್ನಕ್ಲು ಎಂಚಿನ ಬಂಡ ಈ ಬೇಲೆ ಇಜ್ಜಂಡ ಅದನ್ನು ಇಂಗ್ಲೀಷ್ ಪಂಪೇರತ್ತೆ ಒಂದು ಪಾತೆರ ಉಂಡು
ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಉಂಡು ಓವು ಸುರಾಪುಂಡು ಜವನೇರು ದಿಕ್ಕು ಪಾಲಾಪುಂಡು ಐಕ್ ಒಂಜಿ ನಮ್ಮ ಒಂಜಿ ಕಡಿವಾಣ ಪಾಡ್ಲೆಕ್ಕ ಆತನ ಆತು ಯೂತ್ ಒಂಜಿ ಪಣ್ಪುನಂಜನಂಡ ಬೇಲೆ ಮಲ್ಪಲೆ ಓಲ ಬೇಲೆ ಎಲ್ಲಿಯ ಮಲ್ಲಪ್ಪನ ಎನ್ನೊಡ್ಸಿ ಓಲ ಮಲ್ಪಲೆ ಎಡ್ಡೆ ಆಪುನ ಇತ್ತಿನ ದೇವರು ಓಲ್ ದೀರ್ತೆರು ಬಂದು ಆ ದೇವರಿಗೆ ಗೊತ್ತುಂಟು ನಮ್ಮ ಮಾತ್ರ ಭಂಗ ಬರ್ಪುನ ಬೇಲೆ ಎಂಕಲ್ನ ಲಾಕ್ಡೌನ್ನಿಂದಾಗಿ ಹಲವರ ಬದುಕು ದುಸ್ತರವಾಗಿದ್ದು ಅದರಲ್ಲಿ ಬಡ ವಿದ್ಯಾರ್ಥಿಗಳು ಕೂಡ ಹೊರತಾಗಿಲ್ಲ. ಮಾತ್ರವಲ್ಲದೆ ಲಾಕ್ಡೌನ್ ಸಮಯದಲ್ಲಿ ಜೀವನೋಪಾಯ ಸಂಕಷ್ಟಕ್ಕೆ ಸಿಲುಕಿದಾಗ ಮತ್ತು ಮನೆಯಲ್ಲೇ ಕುಳಿತು ಸಮಯ ಸಾಧಿಸುವುದಕ್ಕಿಂತ ಆ ಸಮಯವನ್ನೇ ಅವಕಾಶವನ್ನಾಗಿಸಿಕೊಂಡು ಉದ್ಯಮವನ್ನ ಆರಂಭಿಸಿದ ಈ ವಿದ್ಯಾರ್ಥಿ ತಂಡಕ್ಕೆ ಶಹಬಾಸ್ ಅನ್ನಲೇಬೇಕು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.